ವೈಯಕ್ತಿಕ ವಿಚಾರದಲ್ಲಿ ಮಾಜಿ ಸಚಿವ ರಮನಾಥ್ ರೈ ಹಾಗೂ ಕಾಂಗ್ರೆಸ್ ಪಕ್ಷವನ್ನ ಅನಾವಶ್ಯಕವಾಗಿ ಎಳೆದು ತಂದಿರುವುದು ಖಂಡನೀಯವಾಗಿದ್ದು, ಈ ಕುರಿತಂತೆ ಅಪಮಾನಕರವಾದ ರೀತಿಯಲ್ಲಿ ನಿಂದಿಸಿದ್ದಲ್ಲದೆ ಭಾವಚಿತ್ರದ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬಿಸಿರೂರಿನ ನೋಟರಿ ಪಬ್ಲಿಕ್ ನ್ಯಾಯವಾದಿ ಎಂ ಚಂದ್ರಶೇಖರ್ ಪೂಜಾರಿ ತಿಳಿಸಿದ್ದಾರೆ. ಅವರು ಬಿಸಿರೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಂಟ್ವಾಳ ತಾಲೂಕು ಪಂಚಾಯತ್ನ ಕರ್ಪೆ ಗ್ರಾಮದ ಮಾಲ್ಪೋಡಿ ನಿವಾಸಿ ಮೋಂಟಾ ಪೂಜಾರಿಯವರ ಮಗ ವಸಂತ್ ಎಂಬವರು ನನ್ನ ಹೆಸರು ವಸಂತ್ ಹಾಗೂ ಇಮ್ತಿಯಾಜ್ ಎಂದ್ರೆ ನಾನೊಬ್ಬನೇ, ಈ ಎರಡು ಹೆಸರು ನನ್ನದೇ ಅಂತ ದೃಢಪಡಿಸಿ ನನ್ನ ಸಮಕ್ಷಮ ಪ್ರಮಾಣ ಪತ್ರ ಮಾಡಿರುವುದು ನಿಜ ಅಂತ ಹೇಳಿದ್ರು. ನನ್ನ ವಕೀಲ ವೃತ್ತಿಯಲ್ಲಿ ಮಾಡಿರುವ ಕೆಲಸಕ್ಕೂ ಪಕ್ಷ ಮಾಜಿ ಸಚಿವರಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನನ್ನ ಹೆಸರು ಇಮ್ತಿಯಾಜ್ ಎಂದು ಬದಲಾವಣೆ ಮಾಡುತ್ತೇನೆ. ಆದ್ದರಿಂದ ವಸಂತ ಹಾಗೂ ಇಮ್ತಿಯಾಜ್ ಎಂದರೆ ನಾನೊಬ್ಬನೇ ಆಗಿದ್ದು ಆ ಎರಡು ಹೆಸರು ನನ್ನೊಬ್ಬಂದೇ ಆಗಿರುತ್ತದೆ ಎಂದು ಪ್ರಮಾಣಪೂರ್ವಕವಾಗಿ ನುಡಿಯುತ್ತೇನೆ ಅಂತ ಒಂದು ಅಫಿಡವಿಟನ್ನು ಹೊರಭಾಗದಲ್ಲಿ ಎಲ್ಲಿ ಮಾಡಿ, ನನ್ನ ಆಫೀಸಲ್ಲಿ ಟೈಪ್ ಮಿಷನ್ ಇಲ್ಲ, ಏನಿಲ್ಲ, ಬೇರೆ ಹೊರಗಿನ ಟೈಪ್ ಮಾಡಿದರೆ ನಾನು ಅಫಿಡವಿಟ್ ಮಾತ್ರ ಅಟೆಸ್ಟೇಷನ್ ಮಾಡೋದು. ತಗೊಂಡು ಬಂದು ನನಗೆ ಕೊಟ್ಟರು. ನಾನು ಪ್ರಮಾಣ ಪತ್ರ ಅಂದರೆ ಅದರ ಅರ್ಥ ಅವರ ಹೇಳಿಕೆಯನ್ನು ನಾನು ನನ್ನ ಮುಂದೆ ದೃಢೀಕರಿಸಿದ್ದಾರೆ ಅಂತ ಅಷ್ಟೇ, ನನ್ನ ಪಾತ್ರ ಏನಿಲ್ಲ ಆ ಅಫಿಡವಿಟ್ನಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ಶೆಟ್ಟಿ ತುಂಬೆ, ಶ್ರೀಶೈಲ, ಲೋಕೇಶ್ ಪೂಜಾರಿ ಬಿಯಪಾದೆ, ಪ್ರಸಾದ್ ಕೋಟ್ಯಾನ್ ಉಪಸ್ಥಿತರಿದ್ದರು.